ಅಜ್ಜನ ಮಾಯೆ ತುಳು ಕಿರುಚಿತ್ರದ ಪೋಸ್ಟರ್ ಮಂಗಳೂರಿನಲ್ಲಿ ಬಿಡುಗಡೆಗೊಂಡಿದೆ. ಕೊರಗಜ್ಜನ ಕಾರಣಿಕದ ಕಥಾಹಂದರವಿರುವ ತುಳು ಕಿರುಚಿತ್ರ ಅಜ್ಜನ ಮಾಯೆ ಪೋಸ್ಟರ್ ಅನ್ನ ನಮ್ಮ ಟಿವಿಯ ಮುಖ್ಯಸ್ಥರಾದ ಡಾಕ್ಟರ್ ಶಿವಶರಣ್ ಶೆಟ್ಟಿಯವರು ಬಿಡುಗಡೆಗೊಳಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಚಲನಚಿತ್ರ ನಟ ದೀಪಕ್ ರೈ ಪಾಣಾಜೆ, ಚಿತ್ರ ನಿರ್ದೇಶಕ ರವಿಚಂದ್ರ ರೈ ಮುಂಡೂರು, ಧನು ರೈ, ಹರೀಶ್ ರೈ ಮುಗೇರು ಕುಮ್ರಾ, ಪ್ರವೀಣ್ ಮುಲಾರು, ವೆಂಕಪ್ಪ ಬರೆಪಾಡಿ, ಅನಿಲ್ ಕೌಡಿಚಾರು, ಜಗದೀಶ್ ಪಿಕೆ, ಅಭಿಷೇಕ್ ಶೆಟ್ಟಿ ಸಂಪ್ಯ, ವಿಕ್ರಮ್ ನಾಯಕ್, ಅನುಪ್ತ, ರವಿಚಂದ್ರ ರೈ ಉಪಸ್ಥಿತರಿದ್ದರು. ಏಸ್ಕಾರ್ಡ್ ಪುತ್ತೂರು ನಿರ್ಮಾಣದಲ್ಲಿ ಮೂಡಿಬರಲಿರುವ ಈ ಚಿತ್ರದಲ್ಲಿ ದೀಪಕ್ ರೈ ಪಾಣಾಜಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದು, ರಾಜ್ ಪ್ರೊಡಕ್ಷನ್ನ ಧನು ರೈ ಇವರ ಛಾಯಾಗ್ರಹಣ, ರವಿ ಸಿಂಗೇರಿಯರವರ ಪ್ರಸಾದಾನ, ಸವಿ ಸಂಗೀತ ಸ್ಟುಡಿಯೋ ಪುತ್ತೂರು ಇವರ ಧ್ವನಿಗ್ರಹಣ, ಶ್ರೀವಿ ಕ್ರಿಯೇಷನ್ನ ವಿಕ್ರಮ್ ನಾಯಕ್ ಇವರ ಸಂಕಲನ, ಸೋಮನಾಥ ಶೆಟ್ಟಿ ಮಂಗಲ್ಪಾಡಿ ಇವರ ಗಾಯನ ಹಾಗೂ ಹಿನ್ನೆಲೆ ಧ್ವನಿ, ರವಿಚಂದ್ರ ರೈ ಮುಂಡೂರು ಇವರ ಪೋಸ್ಟರ್, ಸಾಹಿತ್ಯ ಚೇತನ್ ಕುಮಾರ್ ಪಂಜಳ ಮಾಡಿದ್ದಾರೆ. ಅಜ್ಜನ ಮಾಯೆ ತುಳು ಕಿರುಚಿತ್ರ ಸದ್ಯದಲ್ಲೇ ತೆರೆ ಕಾಣಲಿದೆ. ಇನ್ಸ್ಪೈರ್ ಫಿಲ್ಮ್ ಸರ್ಕಲ್ನ ಕೊರಗಜ್ಜನ ವಿಷಯ ಒಂದು ಶಾರ್ಟ್ ಫಿಲ್ಮ್ ನಿಮ್ಮಂತಿದೆ. ಅಜ್ಜನ ಮಾಯೆ ಮಾಡಿದೆ. ಇದಕ್ಕೆ ಹೆಡ್ ಅವಾರ್ಡ್, ಈ ಟೀಮ್ಗೆ ಹೆಡ್ ಅವಾರ್ಡ್, ಈ ಪ್ರಾಜೆಕ್ಟ್ ಹೆಡ್ ಅವಾರ್ಡ್ ಬಂದು ಕೊರಗಜ್ಜನ